ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವಿನೂತನ ಕಲ್ಪನೆಯಾಗಿರುವ ಗ್ರಾಮ ವಾಸ್ತವ್ಯದ ಮೂಲಕ ಮುಚ್ಚಿ ಹೋಗುತ್ತಿದ್ದ ಕುತ್ಲೂರು ಸರ್ಕಾರಿ ಶಾಲೆ ಈಗ ಹೊಸ ರೂಪ ಪಡೆದುಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ, ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘ ಸಹಭಾಗಿತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇದರ ಸಹಯೋಗದಲ್ಲಿ ಕಳೆದ ವರ್ಷ ಡಿಸೆಂಬರ್ 23ರಂದು ಪತ್ರಕರ್ತರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಕುತ್ಲೂರು ಸರ್ಕಾರಿ ಶಾಲೆಯಲ್ಲಿ ನಡೆದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಡಿ 170ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದವು. ಅದರಲ್ಲಿ 60% ಅರ್ಜಿಗಳ ವಿಲೇವಾರಿ ಕೂಡ ಆಗಿದೆ. ಅಲ್ಲದೆ ಕುತ್ಲೂರು ಸರ್ಕಾರಿ ಶಾಲೆ ಮೂಲಭೂತ ಸೌಕರ್ಯ ಇಲ್ಲದೆ ಮುಚ್ಚುವ ಸ್ಥಿತಿಯಲ್ಲಿ ಇತ್ತು. ಮಕ್ಕಳ ಸಂಖ್ಯೆ 43ಕ್ಕೆ ಇಳಿದಿತ್ತು. ಆದರೆ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಸತತ ಪ್ರಯತ್ನದ ಫಲವಾಗಿ ಇಂದು ಈ ಸರ್ಕಾರಿ ಶಾಲೆಯ ಮಕ್ಕಳ ಸಂಖ್ಯೆ 69ಕ್ಕೆ ಏರಿದೆ. ಪತ್ರಕರ್ತರ ಸಂಘದ ವತಿಯಿಂದ ಈ ಶಾಲೆಗೆ ಗ್ರಂಥಾಲಯ, ಮಧ್ಯಾಹ್ನ ಬಿಸಿಯೂಟಕ್ಕೆ ಕೈತೋಟ ಹಾಗೂ ಶಾಲೆಯ ಮಕ್ಕಳಿಗೆ ಕಂಪ್ಯೂಟರ್ ಹಾಗೂ ಇಂಗ್ಲಿಷ್ ಕಲಿಸಲು ಸಂಘದ ವತಿಯಿಂದ ಶಿಕ್ಷಕರನ್ನು ನೇಮಕ ಮಾಡಲಾಗಿದೆ. ವೇತನವನ್ನು ಕೂಡ ಪತ್ರಕರ್ತರ ಸಂಘವೇ ನೀಡುತ್ತಿದೆ. ಇದೀಗ ಶಾಲೆಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಪತ್ರಕರ್ತರ ಸಂಘದ ಕಾರ್ಯಕ್ಕೆ ಊರವರು, ಶಾಲಾ ಅಭಿವೃದ್ಧಿ ಸಮಿತಿಯವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಪತ್ರಕರ್ತರ ಸಂಘ ಮಾಡಿದ ಈ ಉತ್ತಮ ಕೆಲಸಕ್ಕೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪತ್ರಕರ್ತರ ಸಂಘದ ಗ್ರಾಮ ವಾಸ್ತವ್ಯ ಮಾಡಿದ ಬಳಿಕ ಈ ಶಾಲೆಯ ಚಿತ್ರಣವೇ ಬದಲಾಗಿದೆ. ಹೊಸ ರೂಪರೇಷೆ ಪಡೆದುಕೊಂಡಿದೆ. ಸುಣ್ಣ ಬಣ್ಣವಿಲ್ಲದೆ ಶಾಲೆ ಹಲವಾರು ವರ್ಷಗಳಿಂದ ಕಳೆಗುಂದಿತ್ತು. ಆದರೆ ಗ್ರಾಮ ವಾಸ್ತವ್ಯ ನಡೆದ ಬಳಿಕ ಶಾಲೆಗೆ ಸುಣ್ಣ ಬಣ್ಣ ಬಳಿಯಲಾಗಿದೆ. ಶಾಲೆಗೆ ಹೊಸ ಗೆಟಪ್ ಬಂದಿದೆ ಎಂದು ಶಾಲಾಭಿವೃದ್ಧಿ ಸಮಿತಿ ಸದಸ್ಯ ರಾಮಚಂದ್ರ ಭಟ್ ತಿಳಿಸಿದರು. ಶಾಲಾ ಶಿಕ್ಷಕರು ಕೂಡ ಪತ್ರಕರ್ತರ ಸಂಘದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಶಾಲೆಯ ಸರ್ವತೋಮುಖ ಏಳಿಗೆಗೆ ಕಾರಣೀಕರ್ತರಾದವರು ಜಿಲ್ಲಾ ಮಟ್ಟದ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರಾದಂಥ ಶ್ರೀನಿವಾಸ ಇಂದಾಜೆ ಅವರಿಗೆ ನಾನು ನಮ್ಮ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಶಾಲೆಯಲ್ಲಿ ಅವರು ಪ್ರಾರಂಭದ ದಿನಗಳಲ್ಲಿ ಈ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಮಾಡುವಾಗ ಕೇವಲ 43 ಮಕ್ಕಳಿದ್ದು, ಆಮೇಲೆ ಈ ಶಾಲೆಯ ಪರಿಸ್ಥಿತಿ ಅಯೋಮಯ ಆಗಿತ್ತು. ಯಾಕೆಂತೇಳಿದರೆ ಸುತ್ತಮುತ್ತಲ ಎಲ್ಲ ಖಾಸಗಿ ಶಾಲೆಗಳಲ್ಲೂ ಈ ಶಾಲೆಯಿಂದ ಬಿಟ್ಟು ಬೇರೆ ಖಾಸಗಿ ಶಾಲೆಗಳಿಗೆ ಆಂಗ್ಲ ಮಾಧ್ಯಮ ಶಾಲೆಗೆ ಪ್ರೇರೇಪಣೆಯಾಗಿ ಅಲ್ಲಿ ಹೋಗ್ತಾಯಿದ್ರು. ನಾವು ಪ್ರತಿ ಮನೆಯ ಪೋಷಕರನ್ನು ಭೇಟಿಯಾಗಿ ಈ ಶಾಲೆಗೆ ಮಕ್ಕಳನ್ನು ಕಳಿಸಬೇಕು, ನಮ್ಮ ಶಾಲೆಯ ಸರ್ಕಾರಿ ಶಾಲೆ ಉಳಿಬೇಕು ಅಂತೇಳಿ ಮನೆ ಭೇಟಿ ಮಾಡಿ ಈ ಶಾಲೆಯ ಎಲ್ಲ ಏಳಿಗೆಗೋಸ್ಕರ ಪತ್ರಕರ್ತರ ಸಂಘದವರು ಶ್ರಮಿಸ್ತಾರೆ. ಇಲ್ಲಿ ಎಲ್ಲ ವ್ಯವಸ್ಥೆಗಳು, ಮೂಲಭೂತ ಸೌಕರ್ಯಗಳು ಆಗ್ತದೆ ಅಂತೇಳುವ ದೃಷ್ಟಿಯಿಂದ ಈ ಶಾಲೆಗೆ ಎಲ್ಲರನ್ನು ಪೋಷಕರನ್ನು ಸೇರಿಸಿ ಈಗ 68 ವಿದ್ಯಾರ್ಥಿಗಳು ಈಗ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಇದು ನಮಗೆ ಸಂತೋಷದ ವಿಷಯ. ಯಾಕೆಂತೇಳಿದರೆ ಇತ್ತೀಚಿನ ದಿನಗಳಲ್ಲಿ ಈ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸೋದು ಭಾರಿ ಕಷ್ಟದ ಸಾಧ್ಯ. ಆದರೂ ಈ ಒಂದು ಮನವರಿಕೆ ಮಾಡಿ ಅವರನ್ನು ಈ ಶಾಲೆಗೆ ಕರೆತರುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಇಲ್ಲಿ ಬೇರೆ ಬೇರೆ ಸೌಕರ್ಯಗಳು ಪತ್ರಕರ್ತರ ಸಂಘದಿಂದ ಕೊಟ್ಟು ಇಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಬೇಕು ಅಂತೇಳುವ ದೃಷ್ಟಿಯಿಂದ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ತರಬೇತಿ ಕೊಡಲಿಕ್ಕೆ ತಮ್ಮದೇ ಆದಂಥ ಒಂದು ಶಿಕ್ಷಕರನ್ನು ನೇಮಕ ಮಾಡಿ ಅವರಿಗೆ ಗೌರವಧನವನ್ನು ನೀಡಿ ಸಹಕಾರ ನೀಡುತ್ತಾರೆ. ಹಾಗೆ ಕಂಪ್ಯೂಟರ್ ತರಬೇತಿಗೆ ಕಂಪ್ಯೂಟರನ್ನು ನೀಡುತ್ತಾರೆ. ಶಾಲಾ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ನೀಡುತ್ತಾರೆ. ಅದಕ್ಕೆ ಬೇಕಾದಂಥ ಪೀಠೋಪಕರಣಗಳನ್ನು ನೀಡುತ್ತಾರೆ. ಹಾಗೆ ಶಾಲಾ ಕೈತೋಟಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಹಾಗೆ ಅವರ ಒಂದು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಇಟ್ಟಂಥ ಮನೆಗೋಸ್ಕರ ಶಾಲಾ ಮೇಲೆ ಅಭಿಮಾನ ಇಟ್ಟು ಶಾಸಕರಾದಂಥ ಹರೀಶ್ ಪುಂಜ ಅವರು 5 ಲಕ್ಷ ಅನುದಾನ ಬಿಡುಗಡೆ ಮಾಡಿ ಶಾಲೆಗೆ ಮೇಲ್ಛಾವಣಿ ದುರಸ್ತಿ ಹಾಗೂ ಶಾಲೆಯ ಸುಣ್ಣ ಬಣ್ಣ ಬಳಿಯುವಂಥ ವ್ಯವಸ್ಥೆಗಳಿಗೆ ಕೂಡಲೇ ಅನುದಾನ ಬಿಡುಗಡೆ ಮಾಡಿ ಈಗ ಶಾಲೆಯ ಎಲ್ಲ ಕೊಠಡಿಗಳು ಶಾಲಾ ಒಂದು ಕೊಠಡಿಗಳು ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಆಗಿದೆ. ಒಟ್ಟಿನಲ್ಲಿ ಸದಾ ಸಮಸ್ಯೆಗಳ ಬಗ್ಗೆ ವರದಿ ಮಾಡುತ್ತಿದ್ದ ಪತ್ರಕರ್ತರು ಗ್ರಾಮಕ್ಕೆ ತೆರಳಿ ಅಲ್ಲಿ ವಾಸ್ತವ್ಯ ಹೂಡಿ ಗ್ರಾಮದ ಅಭಿವೃದ್ಧಿಗೆ ಶ್ರಮ ಪಟ್ಟಿರುವುದು ಶ್ಲಾಘನೀಯ. ಗ್ರಾಮ ವಾಸ್ತವ್ಯ ಇಲ್ಲಿ ಮಾಡಿದ್ರು. ಅದರ ನಂತರ ಈ ಶಾಲೆಯ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಯಿತು ಅಂತ ತಿಳ್ಕೊಂಡು ಹೇಳ್ಬೋದು. ಡಿಸೆಂಬರ್ ತಿಂಗಳಲ್ಲಿ ಗ್ರಾಮ ವಾಸ್ತವ್ಯ ಆದ ನಂತರ ಪತ್ರಕರ್ತರು ನಮ್ಮ ಶಾಲೆಗೆ ಶಿಕ್ಷಕರ ಸಂಖ್ಯೆ ಕಡಿಮೆ ಇದ್ದ ಕಾರಣ ಓರ್ವ ಶಿಕ್ಷಕರನ್ನು, ಗೌರವ ಶಿಕ್ಷಕರನ್ನು ನೇಮಕ ಮಾಡಿದ್ದಾರೆ. ಅದಾದಮೇಲೆ ಶಾಲೆಯಲ್ಲಿ
ಕಂಪ್ಯೂಟರ್ನ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ಸೇರ್ಪಡೆಗೊಳಿಸಿದ್ದಾರೆ. ಅದಾದಮೇಲೆ ಗ್ರಂಥಾಲಯದಲ್ಲಿ ಬೇಕಾಗಿರೋ ಪುಸ್ತಕಗಳ ಜೋಡಣೆ ಮಾಡಲಿಕ್ಕೋಸ್ಕರ ಪೀಠೋಪಕರಣಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುಂದರವಾದ ಅಕ್ಷರ ಕೈತೋಟಕ್ಕೆ ಸಹಕಾರ ಮಾಡಿಕೊಟ್ಟಿದ್ದಾರೆ. ಈ ರೀತಿ ಹಲವಾರು ಕೆಲಸಗಳಿಗೆ ನಮ್ಮ ಬೆನ್ನೆಲುಬಾಗಿದ್ದುಕೊಂಡು ಪತ್ರಕರ್ತರು ನಮಗೆ ಸಹಕಾರ ಮಾಡಿದ್ದನ್ನು ನೋಡಿದರೆ ಶಾಲೆಯನ್ನೇ ಒಂದು ಉತ್ತಮ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೋದು. ಅದೇ ರೀತಿ ಹೋದ ವರ್ಷ 46 ಇದ್ದ ನಮ್ಮ ಸ್ಟ್ರೆಂತ್ 65ಕ್ಕೆ ಬಂದಿದೆ. ಮುಂದಿನ ವರ್ಷ ಇವರ ಸಹಕಾರ ಇದೇ ರೀತಿ ಇದೆ. ಮುಂದಿನ ವರ್ಷ ಖಂಡಿತವಾಗಿಯೂ ನಾವು 100ಅನ್ನು ದಾಟ್ತೇವೆ ಅನ್ನುವಂಥ ಒಂದು ವಿಶ್ವಾಸ ನಮ್ಮಲ್ಲಿ ಇದೆ. ಈ ಶಾಲೆ ಅಕ್ಟೋಬರ್ 2, 1954ರಲ್ಲಿ ಪ್ರಾರಂಭವಾಗಿ ಹಲವಾರು ಸಾಧಕರನ್ನು ಸೃಷ್ಟಿ ಮಾಡಿದೆ, ಹಾಗೆ ಸೃಷ್ಟಿ ಮಾಡುತ್ತಲೇ ಇದೆ. ಇಂಥ ಒಂದು ಶಾಲೆಯ ಮೇಲೆ ಪತ್ರಕರ್ತರು ಕಣ್ಣಿಟ್ಟು ಈ ಶಾಲೆಯನ್ನು ಇನ್ನೂ ಸಹ ಹೆಚ್ಚಿನ ಏಳಿಗೆ ಮಾಡಬೇಕೆನ್ನುವ ಉದ್ದೇಶದಿಂದ ಕಳೆದ ನವೆಂಬರ್ ತಿಂಗಳಲ್ಲಿ ಗ್ರಾಮೋತ್ಸವವನ್ನು ಮಾಡಿರುತ್ತಾರೆ. ಅವರ ಒಂದು ಫಲವಾಗಿ ಈ ಶಾಲೆಯಲ್ಲಿ ಇವತ್ತು ಸುಮಾರು 26 ಮಕ್ಕಳ ದಾಖಲಾತಿಯಲ್ಲಿ ಹೆಚ್ಚಳವಾಗಿದೆ. ಹಾಗೆ ಶಾಲೆಗೆ ಏನೆಲ್ಲ ಬೇಕು ಮೂಲಭೂತ ಸೌಕರ್ಯಗಳನ್ನು ಅವರು ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಈ ಶಾಲೆಯನ್ನು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಮಾದರಿ ಶಾಲೆಯನ್ನಾಗಿ ಮಾಡುವ ಒಂದು ತೊಟ್ಟಿನಲ್ಲಿ ಅವರು ಹೆಜ್ಜೆಯನ್ನಿಟ್ಟಿದ್ದಾರೆ.